ಪ್ರಧಾನಿ ನರೇಂದ್ರ ಮೋದಿಯವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ನಡೆಯಲಿರುವ ಸೇವೆ ಮತ್ತು ಸಮರ್ಪಣಾ ಅಭಿಯಾನದ ಅಂಗವಾಗಿ ಜಿಲ್ಲಾ ಮಟ್ಟದ ಪಿಎಂ ನಮೋ ರಸಪ್ರಶ್ನೆ ಸ್ಪರ್ಧೆ ಕಲ್ಲೇಕ ಭಾರತ್ ಮಾತಾ ಸಭಾಭವನದಲ್ಲಿ ನಡೆಯಿತು. ಶಾಸಕ ಸಂಜೀವ ಮಠಂದೂರು ಅವರು ಸ್ಪರ್ಧಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ನಾವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೂ ಸೇವೆ ಸಮರ್ಪಣೆ ಇರಬೇಕು ಎಂಬ ಯೋಚನೆ ಪ್ರಧಾನಿ ನರೇಂದ್ರ ಮೋದಿಯವರದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನೆಯಡಿ ರಾಷ್ಟ್ರ ಪ್ರೇಮಿಗಳನ್ನು ಹುಟ್ಟುಹಾಕಬೇಕೆಂದು ಜನಸಂಘ ಭಾರತೀಯ ಜನತಾ ಪಾರ್ಟಿ ನಿಂತಿದೆ. ಸೇವೆ ನಮಗೆ ಹೊಸತಲ್ಲ, ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಎಂಬಂತೆ ರಾಷ್ಟ್ರೀಯ ಸಮಗ್ರ ಸರ್ವಧರ್ಮ ಸಮಭಾವ ಗಾಂಧಿ ಪ್ರೇರಿತ ಸಮಾಜವಾದ ಮೌಲ್ಯಯುತ ರಾಜಕಾರಣ ಈ ಎಲ್ಲವನ್ನ ಕ್ರೋಢೀಕರಿಸಿಕೊಂಡು ಪ್ರಧಾನಿಯವರು ಜಗತ್ತಿಗೆ ತೋರಿಸಿದ್ದಾರೆ ಎಂದು ಹೇಳಿದರು. ಪ್ರತಿಯೊಬ್ಬ ನಾಗರಿಕನು ರಾಷ್ಟ್ರಪ್ರೇಮಿ ಆದರೆ ರಾಷ್ಟ್ರವನ್ನು ಪ್ರೀತಿಸಿದ್ರೆ, ರಾಷ್ಟ್ರವೇ ನನಗೆ ಮೊದಲು ನೇಷನ್ ಫಸ್ಟ್ ಅಂತ ಹೇಳಿ ಯೋಚನೆ ಮಾಡಿದ್ರೆ ಅವರು ಹಿರಿಯರು ಉಲ್ಲೇಖ ಮಾಡ್ತಾ ಇದ್ರು. ಭಾರತ ಇಸ್ರೇಲ್ ಆಗ್ಬೋದು, ಭಾರತ ಜಪಾನ್ ಆಗ್ಬೋದು. ಇವತ್ತು ಜಗತ್ತಿಗೆ ಭಾರತಕ್ಕೆ ಸರಿಸಾಟಿ ಆಗ್ಬೇಕು, ಭಾರತಕ್ಕೆ ಇನ್ನೊಂದು ಉದಾಹರಣೆ ಇರಬಾರದು. ಆ ದಿಸೆಯಿಂದ ಭಾರತವನ್ನು ಮುನ್ನಡೆಸಬೇಕು ಅಂತೇಳಿ ಪಣತೊಟ್ಟಂತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ 70ನೇ ಹುಟ್ಟುಹಬ್ಬ ನಮಗೆಲ್ಲ ಪ್ರೇರಣೆದಾಯಕವಾದಂತ ಒಂದು ಕಾರ್ಯಕ್ರಮ. ಯಾಕೆ 71ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದೆವು? ನರೇಂದ್ರ ಮೋದಿ ಅವರ ಇದಕ್ಕೆ ಮೊದಲು ಯಾಕೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಲ್ಲ? ರಾಷ್ಟ್ರಕ್ಕಾಗಿ ಬದುಕಬೇಕು ಎನ್ನುವ ಸಂದೇಶ ಕೊಟ್ಟಂತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ 71ನೇ ಹುಟ್ಟುಹಬ್ಬ ಅವರ 20 ವರ್ಷದ ಪ್ರಧಾನಿ ಮತ್ತು ಮುಖ್ಯಮಂತ್ರಿ ಅವಧಿಯ 20 ವರ್ಷವನ್ನು ನೆನಪು ಮಾಡುವಂತ ದಿನಗಳು. 13 ವರ್ಷ ಗುಜರಾತಿನ ಮುಖ್ಯಮಂತ್ರಿಯಾಗಿ, 7 ವರ್ಷ ಈ ದೇಶದ ಪ್ರಧಾನಿಯಾಗಿ ಒಂದೇ ಒಂದು ದಿವಸ ರಜೆ ಮಾಡದೆ ಆ 20 ವರ್ಷದಲ್ಲಿ ದಿನದ 18 ಗಂಟೆ ದುಡಿದಂತ ಏಕೈಕ ಒಬ್ಬ ರಾಜಕಾರಣಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಗುರುದತ್ ನಾಯಕ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ಬಂಟ್ವಾಳ್, ಜಿಲ್ಲಾ ಉಪಾಧ್ಯಕ್ಷ ಬುಡಿಯಾರು ರಾಧಾಕೃಷ್ಣ ರೈ, ನಗರಸಭೆಯ ಅಧ್ಯಕ್ಷ ಕೆ ಜೀವಂದರ್ ಜೈನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.